ಹೌದು, ಆಟಿ ಅಮಾವಾಸ್ಯೆ ಅಂದ್ರೆ ಕರಾವಳಿಯ ಜನರಿಗೆ ಕೇವಲ ಪಂಚಾಂಗದ ಒಂದು ದಿನವಲ್ಲ. ಅದು ಪ್ರಕೃತಿ, ಆರೋಗ್ಯ, ನಂಬಿಕೆ ಹಾಗೂ ಕುಟುಂಬದ ಒಗ್ಗಟ್ಟನ್ನ ಸಾರುವ ಅಪೂರ್ವ ಪರಂಪರೆ. ಸೂರ್ಯೋದಯಕ್ಕೂ ಮುನ್ನವೇ ಪಾಲೆ ಮರದ ತೊಗಟೆಯಿಂದ ತಯಾರಿಸಿದ ಕಷಾಯ ಸೇವಿಸುವ ಸಂಪ್ರದಾಯ ಈ ದಿನದ ಪ್ರಮುಖ ವಿಶೇಷತೆಯಾಗಿದೆ. ಆಟಿ ಅಮಾವಾಸ್ಯೆಯ ದಿನ ಮುಂಜಾನೆ ಸುಮಾರು 4 ಗಂಟೆಯಿಂದಲೇ ಮನೆಯ ಹಿರಿಯರು ಪಾಲೆ ಮರದ ತೊಗಟೆ ಸಂಗ್ರಹಿಸುವ ಕಾರ್ಯಕ್ಕೆ ಮುಂದಾಗ್ತಾರೆ. ತೊಗಟೆಯನ್ನ ಮನೆಗೆ ತಂದು ಜಜ್ಜಿ ಅದರಿಂದ ರಸ ತೆಗೆದು ಕಷಾಯವನ್ನ ತಯಾರಿಸಲಾಗುತ್ತೆ. ಸೂರ್ಯೋದಯಕ್ಕೂ ಮುನ್ನ ಕುಟುಂಬದ ಎಲ್ಲರೂ ಒಟ್ಟಾಗಿ ಕಷಾಯ ಸೇವಿಸುವುದು ಕರಾವಳಿಯ ಮನೆಗಳಲ್ಲಿ ನಡೆದುಕೊಂಡು ಬಂದಿರುವ ಪದ್ಧತಿ. ಇನ್ನು ಕುಂದಾಪುರ ಭಾಗದಲ್ಲಿ ಮರವಂತಿಯ ಶ್ರೀ ಮಹಾರಾಜ ವರಾಹ ಸ್ವಾಮಿ ದೇವಸ್ಥಾನದಲ್ಲಿ ಆಟಿ ಅಮಾವಾಸ್ಯೆಯ ಅಂಗವಾಗಿ ವಿಶೇಷ ಪೂಜೆ, ಅಭಿಷೇಕ, ಅರ್ಚನೆ ಮತ್ತು ಧಾರ್ಮಿಕ ವಿಧಿವಿಧಾನಗಳು ನೆರವೇರಿದ್ವು. ಸೌಪರ್ಣಿಕ ನದಿ ಮತ್ತು ಅರಬ್ಬಿ ಸಮುದ್ರದ ಸಾನ್ನಿಧ್ಯದಿಂದ ವಿಶಿಷ್ಟವಾಗಿರುವ ಮರವಂತೆ ಕ್ಷೇತ್ರದಲ್ಲಿ ಪುಣ್ಯ ಸ್ನಾನ ನೆರವೇರಿಸಿ ಬಳಿಕ ಶ್ರೀ ವರಾಹ ಸ್ವಾಮಿಯ ದರ್ಶನವನ್ನ ಪಡೆದರು. ಕುಟುಂಬ ಸಮೇತರಾಗಿ ಆಗಮಿಸಿದ ಭಕ್ತರು ದೇವರ ಸನ್ನಿಧಿಯಲ್ಲಿ ವಿಶೇಷ ಪ್ರಾರ್ಥನೆಯನ್ನ ಸಲ್ಲಿಸಿ ಆರೋಗ್ಯ, ಸುಖ, ಶಾಂತಿ ಮತ್ತು ಸಮೃದ್ಧಿಗಾಗಿ ಹರಕೆಯನ್ನ ಹೊತ್ತರು. ಮರವಂತಿಯ ವಿಶೇಷತೆ ಅಂದ್ರೆ ಒಂದು ಬದಿಯಲ್ಲಿ ಅರಬ್ಬಿ ಸಮುದ್ರ, ಮತ್ತೊಂದು ಬದಿಯಲ್ಲಿ ಸೌಪರ್ಣಿಕ ನದಿ ಹರಿತಾ ಇರೋದು. ಈ ಅಪೂರ್ವ ಭೌಗೋಳಿಕ ಸೌಂದರ್ಯದ ನಡುವೆ ಶ್ರೀ ಮಹಾರಾಜ ವರಾಹಸ್ವಾಮಿ ದೇವಸ್ಥಾನ ನೆಲೆಗೊಂಡಿದೆ. ವರಾಹ, ಜನಾರ್ದನ ಮತ್ತು ನರಸಿಂಹ ದೇವರ ಆರಾಧನೆಯಿಂದ ಈ ಕ್ಷೇತ್ರವು ಕರಾವಳಿಯ ಪ್ರಮುಖ ಧಾರ್ಮಿಕ ಕ್ಷೇತ್ರಗಳಲ್ಲಿ ಒಂದಾಗಿ ಗುರುತಿಸಿಕೊಂಡಿದೆ. ಮಹಾರಾಜಸ್ವಾಮಿ ವರಾಹ ದೇವಸ್ಥಾನ ಎನ್ನುವಂಥದ್ದು ಈ ಭಾರತದಾದ್ಯಂತ ಇರುವಂಥ ಒಂದು ಏಕೈಕವಾದಂಥ ವಿಷ್ಣು ಕ್ಷೇತ್ರ. ಯಾಕಂದರೆ ತುಂಬ ವಿಷ್ಣು ಕ್ಷೇತ್ರ ಇದೆ, ಆದರೆ ವರಾಹಸ್ವಾಮಿಯನ್ನು ಬಲಭಾಗದಲ್ಲಿಯೋ ನರಸಿಂಹಸ್ವಾಮಿಯನ್ನು ಎಡಭಾಗದಲ್ಲಿ ಇಟ್ಟುಕೊಂಡು ಮಹಾವಿಷ್ಣು ಇರುವಂಥ ಒಂದು ಅದ್ಭುತ ಕ್ಷೇತ್ರ ಇದು. ಅಷ್ಟಮಂಗಲ ಪ್ರಶ್ನೆಯಲ್ಲಿ ಕಂಡುಬಂದಂತೆ ಸುಮಾರು 2500 ವರ್ಷಗಳಷ್ಟು, ಅಂದರೆ ಕಲಿಯುಗದ ಮಧ್ಯಭಾಗದಲ್ಲಿ ಆದಂಥ ಈ ದೇವಾಲಯ ಎನ್ನುವಂಥದ್ದು ಅಷ್ಟಮಂಗಲ ಪ್ರಶ್ನೆಯಲ್ಲಿ ಕಂಡುಬಂದಿದೆ. ಇಂಥ ದೇವಾಲಯದಲ್ಲಿ ಎಲ್ಲ ಕಡೆಯಲ್ಲಿ ಉತ್ತರಾಯಣ ಮತ್ತು ದಕ್ಷಿಣಾಯನ ಎನ್ನುವಂಥ 6 ತಿಂಗಳ ಆಯನಗಳಲ್ಲಿ ಉತ್ತರಾಯಣದಲ್ಲಿ ಎಲ್ಲ ಕಡೆಯಲ್ಲಿ ಜಾತ್ರೆಗಳು ನಡೀತದೆ. ಆದರೆ ವಿಶೇಷವಾಗಿ ಈ ಕ್ಷೇತ್ರದಲ್ಲಿ ದಕ್ಷಿಣಾಯನದಲ್ಲಿಯೇ ಒಂದು ಜಾತ್ರೆ, ಅದು ಆಷಾಢ ಮಾಸದ ಅಮಾವಾಸ್ಯೆ. ಲಕ್ಷಾಂತರ ಜನ ಭಕ್ತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಬೆಳಿಗ್ಗೆ ಎದ್ದು ಬಂದು ಸಮುದ್ರ ಸ್ನಾನವನ್ನು ಮಾಡಿ, ಹಾಗೆ ನದಿಯನ್ನು ಸ್ನಾನವನ್ನು ಮಾಡಿ ಆ ದೇವರ ದರ್ಶನವನ್ನು ಮಾಡಿದರೆ 7 ಜನ್ಮದಲ್ಲಿ ಮಾಡಿದಂಥ ಕರ್ಮ ಪಾಪಗಳೆಲ್ಲ ನಶಿಸಿ ಹೋಗ್ತದೆ ಎನ್ನುವಂಥದ್ದು ಐತಿಹ್ಯದಲ್ಲಿ, ಪುರಾಣದಲ್ಲಿ ಬಂದಂಥ ಒಂದು ವಿಷಯ. ಅದೇ ಪ್ರಕಾರವಾಗಿ ಸಾವಿರಾರು ಭಕ್ತರು ಇಲ್ಲಿ ಕಾರ್ಯಕ್ರಮಕ್ಕೆ ಬರ್ತಾರೆ. ಬೆಳಿಗ್ಗೆ 5 ಗಂಟೆಗೆ ಆರಂಭ ಆಗಿರುವಂಥದ್ದು ಸಂಜೆ 10 ಗಂಟೆ ತನಕ ಈ ಕಾರ್ಯಕ್ರಮ ನಡೀತಾ ಇರ್ತದೆ. ಈಗಾಗಲೇ ಒಂದು 10 ಲೋಡು ಶಿಲೆಗಳು ಬಂದಿದೆ, ಶಿಲಾ ಕೆಲಸ ಆರಂಭ ಆಗಿದೆ. ಮುಂದಿನ ವರ್ಷ ಇಲ್ಲಿ ಶಂಕುಸ್ಥಾಪನೆಯನ್ನು ಮಾಡಿ ಮುಂದಿನ 3 ವರ್ಷದಲ್ಲಿ ದೇವಾಲಯವನ್ನು ಸಂಪೂರ್ಣ ಜೀರ್ಣೋದ್ಧಾರ ಮಾಡಿ ಪುನಃ ಪ್ರತಿಷ್ಠೆ ಮಾಡಬೇಕನ್ನುವಂಥ ಹಂಬಲದಿಂದ ಈ ಸಮಿತಿ ಕಾರ್ಯಪ್ರವೃತ್ತವಾಗಿದೆ. ಈ ಎಲ್ಲ ಕಾರ್ಯಗಳಲ್ಲಿ ಒಂದೊಂದು ಶಿಲೆಯನ್ನು ಸಮರ್ಪಣೆ ಮಾಡೋದ್ರ ಮೂಲಕ ಭಕ್ತರು ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕಂತೇಳಿ ಅಭಿವೃದ್ಧಿ ಸಮಿತಿಯ ಪರವಾಗಿ, ವ್ಯವಸ್ಥಾಪನಾ ಸಮಿತಿಯ ಪರವಾಗಿ, ಊರ ಎಲ್ಲ ಸಮಸ್ತರ ಪರವಾಗಿ ಪ್ರಾರ್ಥನೆ ಮಾಡಿಕೊಳ್ತೇವೆ. ಶುಭಮಸ್ತು, ಶುಭವಾಗಲಿ. ಒಟ್ಟಾರೆಯಾಗಿ ಕಹಿ ಕಷಾಯದ ಒಂದು ಗುಟುಕಿನಲ್ಲಿ ಹಿರಿಯರ ಜ್ಞಾನ, ಮೆಂತೆ ಗಂಜಿಯ ಒಂದು ತುತ್ತಿನಲ್ಲಿ ಕರಾವಳಿಯ ಆಹಾರ ಪರಂಪರೆ, ಶ್ರೀ ವರಾಹ ಸ್ವಾಮಿಯ ದರ್ಶನದಲ್ಲಿ ಭಕ್ತಿ, ಸೌಪರ್ಣಿಕ ಸಮುದ್ರದ ಸಂಗಮದಲ್ಲಿ ಪ್ರಕೃತಿಯ ವೈಭವ, ಇವೆಲ್ಲವೂ ಒಂದಾಗಿ ಆಟಿ ಅಮಾವಾಸ್ಯೆಯನ್ನ ವರ್ಣರಂಜಿತವಾಗಿಸಿದಂತೂ ಸತ್ಯ. ರಾಘವೇಂದ್ರ ಬಾಳ್ಕೂರು, ದೈಜುವೆಲ್ 24x7.